ಅಕಾಲಿಕ ಮಳೆಯಿಂದ ಉಡುಪಿ ಮಲ್ಲಿಗೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ಸದ್ಯ ಸಮಾರಂಭಗಳು ಹೆಚ್ಚಿರುವಂತಹ ಕಾರಣ ಮಲ್ಲಿಗೆ ಬೆಲೆ ಕೂಡ ಉತ್ತಮವಾಗಿತ್ತು. ಆದರೆ ಸಂಜೆ ವೇಳೆ ಕರಾವಳಿಯಲ್ಲಿ ಸುರಿಯುವ ನಿರಂತರ ಮಳೆಯಿಂದ ಇಳುವರಿ ಸಂಪೂರ್ಣ ಕುಸಿದಿದ್ದು, ಬೆಲೆ ಇದ್ರೂ ಕೂಡ ಬೆಳೆ ಇಲ್ಲದ ಪರಿಸ್ಥಿತಿ ಮಲ್ಲಿಗೆ ಮಾತ್ರ ಬೆಳೆಗಾರರದ್ದು. ಉಡುಪಿ ಜಿಲ್ಲೆಯ ಶಂಕರಪುರ ಎಂಬಲ್ಲಿ ಬೆಳೆಯುವ ಶಂಕರಪುರ ಮಲ್ಲಿಗೆ ಅಂದ್ರೆ ಅದು ಕರಾವಳಿ ಮಾತ್ರವಲ್ಲದೆ ಮುಂಬೈ ಸೇರಿದಂತೆ ವಿದೇಶದಲ್ಲೂ ಭಾರಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಶುಭ ಸಮಾರಂಭಗಳಿಗೆ ಬಳಸುವ ಶಂಕರಪುರ ಮಲ್ಲಿಗೆಗೆ ಸಖತ್ ಡಿಮ್ಯಾಂಡ್ ಕೂಡ ಇದೆ. ಇಷ್ಟೇ ಅಲ್ಲದೆ ಪೇಟೆಂಟ್ ಪಡೆದ ಕರಾವಳಿಯ ಏಕಮಾತ್ರ ಮಲ್ಲಿಗೆ ಹೂವು ಅಂತ ಹೆಗ್ಗಳಿಕೆಯನ್ನು ಕೂಡ ಶಂಕರಪುರ ಮಲ್ಲಿಗೆ ಪಡೆದುಕೊಂಡಿದೆ. ನವೆಂಬರ್ ಶುರುವಾಯಿತು ಅಂದ್ರೆ ಶುಭ ಸಮಾರಂಭಗಳು ಆರಂಭವಾಗಿ ಶಂಕರಪುರ ಮಲ್ಲಿಗೆಗೆ ಬೆಲೆ ಕೂಡ 1,500ದಿಂದ 2,000ದವರೆಗೂ ಇರುತ್ತೆ. ಆದ್ರೆ ಸದ್ಯ ಶಂಕರಪುರ ಮಲ್ಲಿಗೆಗೆ ಉತ್ತಮ ಬೆಲೆ ಇದ್ರೂ ಮಲ್ಲಿಗೆ ಇಳುವರಿ ಮಾತ್ರ ಭಾರಿ ಕುಂಠಿತವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಮಳೆ, ಕರಾವಳಿಯಲ್ಲಿ ಸುರಿಯುವಂತಹ ಮಳೆ. ಹೌದು, ಶಂಕರಪುರ ಮಲ್ಲಿಗೆಗೆ ಉತ್ತಮ ಬಿಸಿಲು ಬಿದ್ದರೆ ಉತ್ತಮ ಇಳುವರಿ ಬರುತ್ತೆ. ಆದ್ರೆ ಹಗಲಿನ ವೇಳೆ ಕೂಡ ಮೋಡ ಕವಿದ ವಾತಾವರಣ ಹೆಚ್ಚಾಗಿ ಇರೋ ಕಾರಣ ಸರಿಯಾದ ಬಿಸಿಲು ಬೀಳದೆ ಮಲ್ಲಿಗೆಯ ಇಳುವರಿಯಲ್ಲಿ ಕುಸಿತ ಕಾಣ್ತಾ ಇದೆ. ಇನ್ನು ಶಂಕರಪುರ ಮಲ್ಲಿಗೆಗೆ ಮುಖ್ಯವಾಗಿ ಮಿತವಾದ ನೀರು ಬೇಕು. ಆದ್ರೆ ನವೆಂಬರ್ನಲ್ಲೂ ಮಳೆ ಬರ್ತಾ ಇರುವ ಕಾರಣದಿಂದ ಬುಡದಲ್ಲೇ ನೀರು ನಿಂತು ಬೇರು ಕೊಳಿತಾ ಇದೆ. ಇದು ಕೂಡ ಇಳುವರಿ ಕುಂಠಿತಕ್ಕೆ ಮತ್ತೊಂದು ಕಾರಣವಾಗಿದೆ. ನಾನು ಇಲ್ಲಿ ಮಲ್ಲಿಗೆಯ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಆದರೆ ಈ ಸಲ ಅಕಾಲಿಕ ಮಳೆ ಅದು ಅಂತೇಳಿ ನಮಗೆ ತುಂಬ ತೊಂದರೆ ಆಗಿದೆ. ಗಿಡ ಎಲ್ಲ ಹಾಳಾಗ್ತಾ ಹೋಗ್ತದೆ. ಗಿಡಕ್ಕೆ ತುಂಬ ಮಳೆ ಆದದ್ದರಿಂದ ಗಿಡಕ್ಕೆ ಪಾಮಜಿ ಹಿಡಿದಿದೆ. ಪಾಮಜಿ ಅಂದರೆ ಗಿಡದ ಗೆಲ್ಲಿಗೆ ಎಲ್ಲ ಕಪ್ಪಾಗೋದು, ಎಲೆ ಕೂಡ ಕೆಂಪಾಗೋದು ಮತ್ತು ಉದುರುವುದು, ಮತ್ತು ಗಿಡ ಕೂಡ ಹಾಗೆ ಸಾಯ್ತದೆ. ಏನು ಮಾಡೋದು ಅಂತೇಳಿ ಗೊತ್ತಾಗೋದಿಲ್ಲ. ಇಂಥ ಔಷಧಿ ಹಾಕಿದರೂ ಅದಕ್ಕೆ ನಾಟುವುದೇ ಇಲ್ಲ. ನಾವು ತುಂಬ ಪ್ರಯತ್ನ ಮಾಡಿದೆವು. ಮತ್ತು ಔಷಧಿಗೆ ಇಷ್ಟು ಕ್ರಯ ಎಲ್ಲಿಂದ ತರುವುದು, ಹಣ ಇಲ್ಲದೆ ನಾವು ತರಲಿಕ್ಕೆ ತುಂಬ ಕಷ್ಟಪಡ್ತೇವೆ. ಆದರೂ ಏನು ಮಾಡೋದು, ಮಾಡಬೇಕು ಅಂತೇಳಿ ಹಠದಿಂದ ಒಂದು ನಮ್ಮ ವ್ಯವಹಾರ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಗಿಡ ಈಗ ತುಂಬ ಬೆಲೆ ಉಂಟು. ಆದರೆ ನಮಗೆ ಹೂವೇ ಇಲ್ಲ. 100 ಹೂವು ಆದರೆ ನಮಗೆ ಎಷ್ಟು ಸಿಗ್ಬೋದು? 10-15 ರೂಪಾಯಿ ಸಿಗ್ಬೋದು ಅಷ್ಟೇ. ಈ ವರ್ಷ ಮಳೆ ಜಾಸ್ತಿಯಾಗಿ ಮಲ್ಲಿಗೆ ಬೆಳೆಗಾರರಿಗೆ ತುಂಬ ನಷ್ಟ ಅನುಭವಿಸ್ತಾ ಇದ್ದಾರೆ. ಮಲ್ಲಿಗೆ ಹೂವು ಕೂಡ ಗಿಡಗಳ ಹಾಳಾಗಿ ಮಲ್ಲಿಗೆ ಹೂವು ತುಂಬ ಕಡಿಮೆ ಉಂಟು ಈ ವರ್ಷ. ಮತ್ತು ಮಲ್ಲಿಗೆಗೆ ದರ ಉಂಟು, ಆದರೂ ಕೂಡ ಮಲ್ಲಿಗೆ ಸಿಗೋದಿಲ್ಲ, ಆ ಪರಿಸ್ಥಿತಿ ಬಂದಿದೆ ಈಗ. ಮತ್ತು ಬಾಂಬೆಗೆಲ್ಲ ಮದುವೆ ಸಮಾರಂಭ ಇರೋದ್ರಿಂದ ಮಲ್ಲಿಗೆ ಕೂಡ ಸಿಗೋದು ಕಷ್ಟ. ದರ ಜಾಸ್ತಿ ಉಂಟು, ಆದರೆ ದರ ಜಾಸ್ತಿ ಕೊಟ್ಟರು ಕೂಡ ಮಲ್ಲಿಗೆ ಸಿಗೋದಿಲ್ಲ. ಗಿಡಗಳೆಲ್ಲ ಹಾಳಾಗಿ ಮಳೆಯಿಂದಾಗಿ ಜನರು ನಷ್ಟ ಅನುಭವಿಸಿದ್ದಾರೆ. ಬೆಳೆಗಾರರೆಲ್ಲ ತುಂಬ ಸಂಕಷ್ಟದಲ್ಲಿದ್ದಾರೆ. ಅದರಿಂದ ಸರ್ಕಾರ ಇದರ ಪರವಾಗಿ ಏನಾದರೂ ಅವರಿಗೆ ಪರಿಹಾರ ಕೊಡಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ತೇವೆ. ಅಂದ ಹಾಗೆ ಶಂಕರಪುರ ಪ್ರದೇಶದ ಪ್ರತಿ ಮನೆಯಲ್ಲೂ 3ರಿಂದ 5 ಸೆಂಟ್ಸ್ ಜಾಗದಲ್ಲಿ ಈ ಪೇಟೆಂಟ್ ಪಡೆದ ಮಲ್ಲಿಗೆಯನ್ನ ಬೆಳೀತಾರೆ. ಆದ್ರೆ ಸರ್ಕಾರ ಹೆಕ್ಟೇರ್ ಲೆಕ್ಕದಲ್ಲಿ ಪರಿಹಾರ ಕೊಡೋ ಕಾರಣ ನಮಗೆ ಪರಿಹಾರ ಸಿಗೋದಿಲ್ಲ ಅಂತಾರೆ ಮಲ್ಲಿಗೆ ಬೆಳೆಗಾರರು. ಹೀಗಾಗಿ ಶಂಕರಪುರ ಮಲ್ಲಿಗೆಯನ್ನ ವಿಶೇಷ ಬೆಲೆ ಅಂತ ಪರಿಗಣಿಸಿ ಪರಿಹಾರ ಕೊಡಿ ಎನ್ನುವ ಒತ್ತಾಯ ಮಲ್ಲಿಗೆ ಬೆಳೆಗಾರರದ್ದು. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24x7 ಉಡುಪಿ.